ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ವೀಕ್ಷಕರೇ, ಮಳೆಗಾಲ ಬಂತು ಅಂತ ಹೇಳಿದರೆ ಹೊರಗಡೆ ಧಾರಾಕಾರವಾಗಿ ಮಳೆ ಸುರಿತಾ ಇರುವಾಗ ಬಿಸಿ ಬಿಸಿಯಾಗಿ ಏನಾದರೂ ಬೇಕು ಅನಿಸುತ್ತೆ. ಅದರಲ್ಲಿ ಅದು ಪಕೋಡ ಆಗಿರಲಿ, ಬಜ್ಜಿ ಆಗಿರಲಿ, ಅಥವಾ ಏನಾದರೂ ಬಿಸಿ ಬಿಸಿಯಾಗಿರುವಂಥ ಸೂಪ್ ಇರಲಿ, ಏನೇ ಮಾಡಿಕೊಡಿ ಬಿಸಿ ಬಿಸಿಯಾಗಿದ್ರಂತೂ ತುಂಬ ಟೇಸ್ಟಿ ಅನಿಸುತ್ತೆ. ಅದರಲ್ಲೂ ಕೂಡ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ರುಚಿಕರವಾದಂಥ ಸ್ವಾದಿಷ್ಟಭರಿತ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಖಾದ್ಯವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಅತಿಥಿ ಶ್ರೀಮತಿ ವಿದ್ಯಾ ಶೆಣೈ. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೆಲ್ಕಮ್. ಸೊ ಇವತ್ತು ನಮಗೆ ಯಾವ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ ಮೇಡಮ್? ಒಂದು ನಾವು ಮಶ್ರೂಮ್ ಸೂಪ್ ಅಂತ ರೆಡಿ ಮಾಡಿದ್ದೇನೆ. ನಾನು ಬಿಸಿ ಬಿಸಿ ಸೂಪ್ ಬೇಕಲ್ಲ. ಓಕೆ. ಮತ್ತೆ ಒಂದು ತುಕ್ಕಡಿ ಅಂತ ಹೇಳೋದು, ನೀವೆಂತ ಹೇಳ್ತೀರತ್ತೆ ಕನ್ನಡದಲ್ಲಿ? ತುಕ್ಕಡಿ. ತುಕ್ಕಡಿ ಹೇಳೋದು. ತುಕ್ಕಡಿ ಸ್ಕ್ವೇರ್ ಶೇಪ್, ಡೈಮಂಡ್ ಶೇಪ್, ಏನೇ ಮಾಡಿ ನೀವು ತುಕ್ಕಡಿ, ಅದು ಸ್ಕ್ವೇರ್ ಅದೊಂದು ಶೇಪ್ ಅಲ್ಲಿ ನಾವು ಕಟ್ ಮಾಡಿ ಫ್ರೈ ಮಾಡುವಂಥದ್ದು. ಸೊ ಅಲ್ಲಿ ಮಳೆ ಬರ್ತಾ ಇಲ್ಲ, ಈ ಕಡೆ ಬಿಸಿ ಬಿಸಿ ಟೀ ಕಾಫಿ ಇರಬೇಕು, ಇದೊಂದೊಂದೇ ಹೋಗ್ತಾ ಇರುತ್ತೆ. ಓಕೆ, ಸರಿ, ಹಾಗಾದ್ರೆ ಕಿಚನ್ಗೆ ಹೋಗೋಣ. ನಾನು ರೆಡಿ, ಬನ್ನಿ. ಸೊ ಫಸ್ಟ್ ಈಗ ನಾವು ಎಂತ ಮಾಡ್ತೀವಿ, ಹೇಗೆ ಸ್ಟಾರ್ಟ್ ಮಾಡೋದು? ಮಶ್ರೂಮನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು. ಸೊ ಫಸ್ಟ್ ಸೂಪ್ ಮಾಡೋಣ. ಸೂಪ್ ಮಾಡೋಣ, ಮಶ್ರೂಮ್ ಸೂಪ್. ಓಕೆ, ಮಶ್ರೂಮ್ ರೋಸ್ಟೆಡ್ ಸೂಪ್. ಮಶ್ರೂಮ್ ನಾನು ಮಾಡೋದು ಹಾಗೆ ಮನೆಯಲ್ಲಿ. ಓಕೆ, ಡನ್. ಹಾಗಾದ್ರೆ ಇದಕ್ಕೆ ಕಡಾಯಿ ಸ್ವಲ್ಪ ಎಣ್ಣೆ. ಸೊ ನೀವು ಎಷ್ಟು ಹೆಲ್ದಿ ಮಾಡ್ತೀರೋ ನಾವು ಅಷ್ಟೇ ನಮ್ಮ ಕಿಚನ್ ಅಲ್ಲಿ ಎಲ್ಲ ಹೆಲ್ದಿ ಆಗಿರುವಂತದ್ದು ಬಳಸೋದು. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ 2 ಸ್ಪೂನ್ ಸಾಕು. ಇದಕ್ಕೆ ಈಗ ಮಶ್ರೂಮನ್ನು ಹಾಕೋದು. ಓಕೆ, 5 ಮಶ್ರೂಮ್ ಇದೆ, ಅದನ್ನು ಕಟ್ ಮಾಡಿ ಸ್ವಲ್ಪ ರೋಸ್ಟ್ ಮಾಡೋದು. ನೀವು ಇದನ್ನು ಮಾಡ್ತೀರಾ ಮನೆಯಲ್ಲಿ? ಸೊ ನಾನು ಸೂಪ್ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಹೌದಾ? ಹೊರಗಿಂದ ತರೋದಾ ನೀವೇ ಮಾಡೋದು? ನಾನು ಹೊರಗಡೆಯಿಂದ ತಂದು ಎಲ್ಲ ಮಾಡುವಂಥದ್ದೆಲ್ಲ ನಾನು ಮಾಡ್ತೇನೆ. ಬಿಕಾಸ್ ನನಗೆ ಈ ಒಂದು ಚೈನೀಸ್ ರೆಸಿಪೀಸ್ ತುಂಬ ಇಷ್ಟ. ಸೊ ನಾನು ಆದಷ್ಟು ಮನೆಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಸೊ ಯಾವುದೇ ಕೂಡ ಟೇಸ್ಟ್ ನೋಡಿದ್ರು ಕೂಡ ಒಮ್ಮೆ ಟೇಸ್ಟ್ ನೋಡ್ತಾ ಅದನ್ನ ಗ್ರಹಿಸಿ ಮ್ಯಾಂಚೋ ಸೂಪ್ ಅಂದ್ರೆ ಎಂತ ಅದು ಮೀನಿಂಗ್? ಮ್ಯಾಂಚೋ ಅದರ ಮೀನಿಂಗ್ ಎಲ್ಲ ಗೊತ್ತಿಲ್ಲ, ನಾವು ಮಾಡ್ತೀವಿ ಟೇಸ್ಟ್. ನಾನು ಅದಕ್ಕೆ ಹೆಲ್ದಿ ಸೂಪ್ ಅಂತ ಹೆಸರಿಡೋದು, ಮ್ಯಾಂಚೋ ಗಿಂಚೆಲ್ಲ ಇಲ್ಲ. ಓಕೆ, ಸೊ ನಿಮ್ದೀಗ ಇದು ಹೆಲ್ದಿ ಸೂಪ್ ರೋಸ್ಟ್ ಆಗ್ತಾ ಬಂದಿತ್ತು. ಓಕೆ, ಇದಕ್ಕೆ ಸ್ವಲ್ಪ ಈಗ ರೆಡ್ ಚಿಲ್ಲಿ ಪೌಡರು ಇಟ್ಕೊಳ್ಳೋಣ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್. ಓಕೆ, ಸೊ ಅರುಣಾ ಚಿಲ್ಲಿ ಪೌಡರ್ ಸಾಕ? ಇಷ್ಟಕ್ಕೆ ಸಾಕು. ಜೀರಾ ಪೌಡರ್ ಮತ್ತು ಸಾಕು. ಮತ್ತೊಂದು ಹರಿಮೆಣಸಿನ ಪೌಡರ್,
ಬ್ಲ್ಯಾಕ್ ಪೆಪ್ಪರ್, ವೈಟ್ ಪೆಪ್ಪರ್ ಅಂತ ಇದೆ, ಎಲ್ಲ ಬ್ಲ್ಯಾಕ್ ಪೆಪ್ಪರ್. ಬ್ಲ್ಯಾಕ್ ಪೆಪ್ಪರ್. ಅರುಣ ಕರಿಮೆಣಸು ಪುಡಿ ಸಾಕಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಅರುಣಾದವ್ರದ್ದು ನಿಮಗೆ ಎಲ್ಲವೂ ಕೂಡ ಲಭ್ಯ. ಸಾಕಲ್ಲ. ಹಾಂ ಸರ್. ಇದು ಈಗ ರೋಸ್ಟ್ ಆಗ್ತಾ ಬಂತು. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ. ನೀರು ಹಾಕ್ಬೇಕಾ? ನೀರು ಹಾಕಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಅದಕ್ಕೆ ಕಾರ್ನ್ ಫ್ಲೋರ್ ಆ್ಯಡ್ ಮಾಡಿ. ಸೊ ಇದಕ್ಕೆ ಹಾಕ್ಲಾ ಫಸ್ಟ್? ಇದಕ್ಕೆ ಸ್ವಲ್ಪ ಹಾಕಿ. ಹಾಂ, ಇದಕ್ಕೆ ಸ್ವಲ್ಪ ಹಾಕಿ. ಜೋಳದ ಹುಡಿ ಏನು ಹೇಳ್ತಾರೆ? ಕಾರ್ನ್ ಫ್ಲೋರ್. ಸಾಕು ಸರ್. ಓಕೆ, ಬಂತಲ್ಲ, ಕುದಿ ಬಂತು. ಮಶ್ರೂಮಿಗೆ ಬಾಯ್ಲ್ ಆಗಿದೆ, ರೋಸ್ಟ್ ಆಗಿದೆ, ಬಾಯ್ಲ್ ಆಗಿದೆ, ಎಲ್ಲ ಆಗಿದೆ. ಇನ್ನು ನಾವು ಒಂದು ಮಾತ್ರ ಆ್ಯಡ್ ಮಾಡಲಿಕ್ಕೆ ಬಾಕಿ ಇದೆ. ಓಕೆ, ಇದನ್ನು ಇದು ಮಿಕ್ಸ್ ಮಾಡಿದ ಕಾರ್ನ್ ಫ್ಲೋರ್ ಹಾಕಿ. ಇದು ಸ್ವಲ್ಪ ಕುದಿ ಬರಬೇಕು, ಒಂದು 2 ಮಿನಿಟ್ಸ್. ಓಕೆ. ಸೊ ಯೂಶ್ವಲಿ ಈ ಒಂದು ಮಶ್ರೂಮ್ ಈಗ ನೀವು ಮಾಡ್ತಾ ಇರೋದು ಒಂದ ವೈಟ್ ಸೂಪ್. ಇದು ವೈಟ್ ಸೂಪ್. ಸೊ ಯೂಶ್ವಲಿ ಕ್ಲಿಯರ್ ಸೂಪ್ ಮಾಡ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಈ ಮಶ್ರೂಮ್ ಸೂಪ್ ಇನ್ನೂ ಅಂದರೆ ಕೆಲವರಂತೂ ಇದನ್ನ ಚಂಕ್ಸ್ ಹಾಕಿ ಮಾಡ್ತಾರೆ. ಅದು ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಅದನ್ನು ಕೂಡ ಸ್ವಲ್ಪ ಗ್ರೈಂಡ್ ಎಲ್ಲ ಮಾಡಿ, ಸೊ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡುವಂಥದ್ದು. ನಾನು ಹೇಳೋದು ಏನಂದರೆ, ಸೂಪ್ ಅಂದರೆ ಈಸಿಯಾಗಿ ಸಿಂಪಲ್ ಇರಬೇಕು, ಗ್ರೈಂಡ್ ಮಾಡಲಿಕ್ಕಿಲ್ಲ. ಸೂಪ್ ಅಂದರೆ ಗ್ರೈಂಡ್ ಗ್ರೇವಿ ಎಲ್ಲ ಆಗೋದಿಲ್ಲ. ಅದಕ್ಕೆ ನಾನು ಆದಷ್ಟು ಈಸಿಯಾಗಿ ಸಿಂಪಲ್ ಆಗಿ ಮಾಡಿದ್ದೆ. ಬೇಯಿಸಿದ ಒಂದು ಇದನ್ನ ಮಶ್ರೂಮನ್ನು ಸ್ವಲ್ಪ ಹಾಗೆ ಹೌದು ಕೋರ್ಸ್ಲಿ ಅದನ್ನ ಗ್ರೈಂಡ್ ಮಾಡಿ ಈ ಥರ ಹಾಕಿದ್ರು ಆಗ್ತದೆ. ಇಲ್ಲಾಂದ್ರೆ ಫೈನಲಿ ಚಾಪ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಒಳ್ಳೆ ಕುದಿ ಬಂತು. ಈಗ ರೆಡಿ, ಸರಿಯಾಗಿ ರೆಡಿಯಾಗಿದೆ. ಎಲ್ಲ ಅರೋಮ ಬರುತ್ತಾ? ಒಳ್ಳೆ ಅರೋಮ ಬರ್ತಾ ಇದೆ. ಸೂಪರ್. ಸೊ ಹೊರಗಡೆ ಧಾರಾಕಾರವಾಗಿ ಮಳೆ ಸುರಿತಾ ಇದ್ರೆ ಈ ಥರ ಬೇಕು ಸೂಪ್ಸ್. ಸೊ ಆ್ಯಂಡ್ ಇದು ಅಂತೂ ತುಂಬ ಈಸಿ ಇದೆ. ಕೆಲವೊಂದು ಅಂದರೆ ತುಂಬ ಅದನ್ನು ಚಾಪ್ ಮಾಡ್ತಾ ಕೂತ್ಕೊಳ್ಳೋದೇ ಕಿರಿಕಿರಿ. ಆಫ್ ಮಾಡಲಾ? ಆಫ್ ಮಾಡಿ. ಮಶ್ರೂಮ್ ಸೂಪ್. ಬಿಸಿ ಇದೆ ಸುಕನ್ಯವರೇ, ಬಿಸಿ ಬಿಸಿ ಹಾಟ್ ಆ್ಯಂಡ್ ಸ್ಪೈಸಿ ಮಶ್ರೂಮ್ ಸೂಪ್. ಥ್ಯಾಂಕ್ ಯು ಸೋ ಮಚ್. ಸೊ ಸೂಪ್ಸ್ ಆ್ಯಕ್ಚುಲಿ ಬಿಸಿ ಬಿಸಿಯಾಗಿ ಅದನ್ನು ಟೇಸ್ಟ್ ನೋಡಬೇಕು. ಥ್ಯಾಂಕ್ ಯು. ಬಿಸಿ ಬಿಸಿ ಆದಂಥ ಮಶ್ರೂಮ್ ಸೂಪ್ ರೆಡಿಯಾಗಿದೆ. ಒಳ್ಳೆ ಅರೋಮಾ ಬರ್ತಾ ಇದೆ, ವೆರಿ ಅರೋಮ್ಯಾಟಿಕ್. ಸೊ ಯೂಶ್ವಲಿ ನಾವು ರೆಸ್ಟೋರೆಂಟ್ಗೆಲ್ಲ ಹೋದಾಗ ಫಸ್ಟ್ ಆರ್ಡರ್ ಮಾಡುವಂಥದ್ದು ಸೂಪ್ಸ್. ಬಟ್ ಯಾವಾಗಲೂ ಕಷ್ಟ ಇರುತ್ತೆ, ತುಂಬ ಕಷ್ಟ ಇದನ್ನು ಹೇಗೆ ತಯಾರಿಸೋದು ಅಂತ ನಾವು ಅಂದ್ಕೊಳ್ತಾ ಇದ್ದರೆ ಇದಂತೂ ತೀರಾ ಸುಲಭವಾಗಿದೆ. ಬೇಗ ಫಟಾಫಟ್ ಅಂತ ರೆಡಿ ಮಾಡ್ಕೊಳ್ಬೋದು. ಸೊ ಯಾವ ರೀತಿ ಮಾಡ್ಕೊಳ್ಳೋದು ಮತ್ತೊಮ್ಮೆ ನೋಡಿ. ಮಶ್ರೂಮ್ ಸೂಪ್ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಣ್ಣಗೆ ಹೆಚ್ಚಿದ ಮಶ್ರೂಮ್ ಅಥವಾ ಅಣಬೆಯನ್ನು ಹುರಿಯಿರಿ. ನಂತರ ಅರುಣ ಮೆಣಸಿನ ಪುಡಿ, ಜೀರಿಗೆ ಪುಡಿ, ಕರಿಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿಯಿರಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ಕುದಿಸಿಕೊಳ್ಳಿ. ಕೊನೆಯಲ್ಲಿ ತೆಳು ಮಾಡಿದ ಕಾರ್ನ್ಫ್ಲೋರ್ ಸೇರಿಸಿ 2-3 ನಿಮಿಷ ಕುದಿಸಿ. ಈಗ ಬಿಸಿ ಬಿಸಿಯಾದ ಮಶ್ರೂಮ್ ಸೂಪ್ ಸವಿಯಲು ಸಿದ್ಧ. ಸೊ ಬಿಸಿ ಬಿಸಿ ಆದಂಥ ಸೂಪ್ ಏನೋ ರೆಡಿ ಆಯಿತು. ನೆಕ್ಸ್ಟ್ ಯಾವ ರೆಸಿಪಿ? ತುಕ್ಕುಡಿ ಅಂತ ಹೇಳಿದರು. ಸೊ ತುಕ್ಕುಡಿ ಎಲ್ರಿಗೂ ಇಷ್ಟ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಇದು ತುಂಬ ಇಷ್ಟ ಅನಿಸುತ್ತೆ. ಸೊ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಸೊ ಬಿಸಿ ಬಿಸಿ ಸೂಪ್ ರೆಡಿಯಾಗಿದೆ. ನೆಕ್ಸ್ಟ್ ತುಕ್ಕುಡಿ. ಬನ್ನಿ ಕೇಳೋಣ ಹೇಗೆ ಮಾಡೋದು.
ಎಸ್ ಮೇಡಮ್. ಸೊ ತುಕ್ಕುಡಿಯಲ್ಲಿ ಬೇರೆ ಬೇರೆ ವಿಧ ಮಾಡ್ತಾರೆ, ಸಾಲ್ಟ್ ಅಂಡ್ ಸ್ವೀಟ್ ಮಾಡ್ತಾರೆ, ನಾನು ಖಾರ ಇರುತ್ತೆ. ನೀವು ಯಾವುದು? ಬಿಸ್ಕುಟ್ ತುಕ್ಕಡಿ. ಬಿಸ್ಕುಟ್ ತುಕ್ಕಡಿ. ಬಿಸ್ಕೆಟ್ನಾಗೆ ಟೇಸ್ಟ್ ಬರುತ್ತೆ ತಿನ್ನುವಾಗ. ಓಕೆ. ಸೊ ಸ್ವೀಟ್ ತುಕ್ಕಡಿ ಅಥವಾ ಐ ಮೀನ್ ಸ್ವಲ್ಪ ಡಿಫ್ರೆಂಟ್. ಸ್ವಲ್ಪ ಡಿಫ್ರೆಂಟ್. ಸ್ವೀಟ್ ಏನು ಹಾಕ್ಲಿಕ್ಕೆ ಇಲ್ಲ. ಓಕೆ. ಆದರೂ ಒಂದು ಬಿಸ್ಕೆಟಿನ ಟೇಸ್ಟ್ ಬರುತ್ತೆ ಆಯಿಲ್ ಹಾಕಿದರೆ. ಡನ್. ಸೊ ಹೇಗೆ ಸ್ಟಾರ್ಟ್ ಮಾಡೋದು? ಫಸ್ಟಿಗೆ ನಾವು ತುಕ್ಕಡಿ ಹಿಟ್ಟನ್ನು ರೆಡಿ ಮಾಡುವ. ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಬಿಸಿ ಮಾಡಲಿಕ್ಕಿದೆ. ಓಕೆ. ಹಾಗಾದ್ರೆ ಡೀಪ್ ಫ್ರೈಗೆ ಡೈರೆಕ್ಟ್ ಅಲ್ಲ? ಹೌದು. ಸೊ ಆಯಿಲ್ ಹಾಕೊಳ್ಳೋಣ. ಸೊ ಡೀಪ್ ಫ್ರೈಗೆಲ್ಲ ಹೇಳಿ ಮಾಡಿಸಿದ್ದು ಡೀಪ್ ಫ್ರೈ ಆಗಿರಲಿ, ಯಾವುದೇ ನೀವು ಒಗ್ಗರಣೆ ಮಾಡಿ ಏನೇ ಮಾಡಿ ಅದಕ್ಕೆ ಬೆಸ್ಟ್ ಆಯಿಲ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ವಿಟಮಿನ್ ಯಾವುದಿದೆ? ADE and ರಿಚ್ಡ್ ಆಯಿಲ್. ಎಸ್. ಇದು ಸ್ವಲ್ಪ ಬಿಸಿ ಆದ ನಂತರ ನಾವು ಇದನ್ನು ಹಿಟ್ಟಿಗೆ ಸ್ವಲ್ಪ ಆ್ಯಡ್ ಮಾಡಲಿಕ್ಕಿದೆ. ಓಕೆ ಓಕೆ. ಸೊ ಬಿಸಿ ಎಣ್ಣೆ ಹಾಕಿದರೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. 1 ಕಪ್ ನೀರು. 1 ಕಪ್. ಸೊ ಮೊದಲಿಗೆ ಎಣ್ಣೆ ಹಾಕೊಳ್ಬೇಕಾ ಫಸ್ಟ್ ನೀರು? ಸಾಕು ಸಾಕು. ಇದಕ್ಕೆ ನಾನು ಉಪ್ಪು ಹಾಕ್ತೇನೆ. ಇದಕ್ಕೆ ಸ್ವಲ್ಪ ಅಜ್ವೈನ್ ಹಾಕ್ಲಿಕ್ಕಿದೆ. ಸ್ವಲ್ಪ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಎಣ್ಣೆ ಹಾಕಿ ಇನ್ನು ಸ್ವಲ್ಪ ಹಾಕಿ. ಸಾಕು. ರೆಡ್ ಚಿಲ್ಲಿ ಪೌಡರ್ ಬೇಕು ಸ್ವಲ್ಪ. ಸೊ ಮಸಾಲೆಗಳ ರಾಜ ಅಂತಲೇ ಹೇಳ್ತೀವಿ, ದಟ್ ಈಸ್ ಅರುಣಾ ಮಸಾಲ. ಸಾಕು ಸಾಕ. ಇನ್ನು ಸ್ವಲ್ಪ ನೀರು ಬೇಕು. 1 ಸ್ಪೂನ್ ನೀರು ಬೇಕು. ಸ್ವಲ್ಪ ಬೇಕು, ಸ್ವಲ್ಪ ಜಾಸ್ತಿ ಬೇಡ. ಸಾಕು ಸಾಕು. ಇನ್ನಿದನ್ನು ಲಟ್ಟಿಸೋದು ಚಪಾತಿ ಥರ, ಮತ್ತು ಅದನ್ನು ಕಟ್ ಮಾಡೋದು. ಅದಕ್ಕೆ ಹೇಳೋದು ತುಕ್ಕುಡಿ ಅಂತ. ಕಟ್ ಮಾಡೋದು ಈಗ ನಾವು ಹೇಳ್ತೇವಲ್ಲ ತುಕ್ಕಡ ಮಾಡೋದು ತುಕ್ಕುಡಿ ಅಂತ. ತುಕ್ಕಡ ಹಾಗಾಗಿ ಹೆಸರು ಬಂದಿದ್ದು. ತುಕ್ಕಡ ಅಂದರೆ ಕಟ್ ಮಾಡೋದು. ತುಕ್ಕಡಿ ಅದನ್ನೇ ತುಕ್ಕಡಿ ಅಂದರೆ ತುಕಡ ಮಾಡಿದ ರೊಟ್ಟಿಯನ್ನ ತುಕಡಿ ಅಂತ ಹೇಳ್ತಾರೆ. ಕರೆಕ್ಟ್. ಹೆಸರಿಡು ಹೇಗೆಲ್ಲ ಇಡ್ತಾರಲ್ಲ ಹೆಸರು. ಕರೆಕ್ಟ್. ಇದನ್ನೀಗ ಲಟ್ಟಿಸೋದು. ಇದನ್ನೀಗ ಲಟ್ಟಿಸೋದು ಚಪಾತಿ ಥರ, ಮತ್ತು ಅದನ್ನು ಕಟ್ ಮಾಡೋದು. ಸಾಕು. ಇದನ್ನೀಗ ಕಟ್ ಮಾಡೋದು ಹೀಗೆ. ಡೈಮಂಡ್ ಶೇಪ್ ಬೇಕಾದರೆ ಕ್ರಾಸ್ ಕಟ್ ಮಾಡೋದು, ಸ್ಕ್ವೇರ್ ಬೇಕಾದರೆ ಸ್ಟ್ರೈಟ್ ಆಗಿ. ಇದನ್ನು ನಾವು ಹೀಗೆ ಮಾಡುವ ಡೈಮಂಡ್ ಶೇಪ್. ಇದನ್ನೀಗ ಹಾಕೋದು ಬಿಸಿಯಾದ ಎಣ್ಣೆಗೆ ಹಾಕೋದು. ಇದನ್ನೀಗ ಒಂದೊಂದಾಗಿ ಹಾಕುವ. ಬೇಕರಿಯಲ್ಲೆಲ್ಲ ಮಾಡ್ತಾರಲ್ಲ. ಸೊ ಇದು ದಪ್ಪನೇ ಲಟ್ಟಿಸಿರೋದ್ರಿಂದ ಬಿಸ್ಕೆಟ್ ಟೈಪ್ ಹಾಗೆ ಅದೇ. ಸೊ ಹಾಗಾಗಿ ಇದನ್ನು ದಪ್ಪಕ್ಕೆ ಲಟ್ಟಿಸಬೇಕು. ಬಿಸ್ಕುಟ್ ಕೆಲವರು ಲೇಯರ್ ಬರುವಾಗೆ ಮಾಡ್ತಾರೆ, ಲೇಯರ್ ಮಾಡೋದು. ಹಾಗೆ ಅದು ಲೇಯರ್ ತುಕುಡಿ ಹೇಳ್ತಾರೆ. ಇದು ಈ ರೀತಿ ನಾವು ಮನೆಯಲ್ಲೇ ತುಕಡಿ ತಯಾರು ಮಾಡ್ಬೋದು. ಬೇಕರಿ ಥರನೇ ಹೋಮ್ ಮೇಡ್ಸ್ ತುಕಡಿ. ಆರಾಮ್ಸೆ ಇದನ್ನು ಮಾಡ್ಕೊಳ್ಬೋದು. ಆಯ್ತಲ್ಲ, ಅದಕ್ಕೆ ಹಾಕೋದು. ತುಕಡಿ ಥರನೇ ಬೇರೆ ಬೇರೆ ಸ್ನ್ಯಾಕ್ಸ್ ಎಲ್ಲ ಮಾಡ್ತಾರೆ. ಚಕ್ಕುಲಿ ಮಾಡ್ತಾರೆ, ಮತ್ತೆಂತ ಮಸಾಲೆ ಕಡಲೆ ಅಂತ ಮಾಡ್ತಾರೆ. ಮಸಾಲೆ ಕಡಲೆ ಅಂದರೆ ಅದು ಶೇಂಗಾ ಬೀಜ ಏನು ಹೇಳ್ತಾರೆ, ಮಾಡಿದ್ದೀರಾ? ಗ್ರೌಂಡ್ ನಟ್. ಮಾಡ್ತಾರೆ. ಟ್ರೈ ಮಾಡಿದ್ದೀರಿ? ಅದು ತುಂಬ ಈಸಿ, ರೆಡಿಯಾಗಿ ಇರುತ್ತಲ್ಲ. ಗ್ರೌಂಡ್ ನಟ್ಟಿಗೆ ಮಸಾಲೆ ಹಾಕೋದು, ರೋಸ್ಟ್ ಮಾಡಿ.
ಸುಕನ್ಯಾ ಅವರೇ, ಬಿಸಿ ಬಿಸಿ ಬಿಸ್ಕಿಟ್ ತುಕ್ಕಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ಮಳೆಗಾಲಕ್ಕೆ ಹೇಳಿ ಮಾಡಿಸಿರುವಂಥದ್ದು. ಥ್ಯಾಂಕ್ ಯು. ಬಿಸಿ ಬಿಸಿಯಾದಂಥ ಬಿಸ್ಕುಟ್ ತುಕಡಿ ರೆಡಿಯಾಗಿದೆ. ಸೊ ಸಂಜೆ ಟೀ ಟೈಮ್ಗೆ ಹೇಳಿ ಮಾಡಿಸಿದ್ದು. ಯಾವ ರೀತಿಯಾಗಿ ಮಾಡೋದು ಮತ್ತೊಮ್ಮೆ ನೋಡಿ. ಬಿಸ್ಕೆಟ್ ತುಕಡಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಓಂಕಾಳು, ಸ್ವಲ್ಪ ಬಿಸಿ ಎಣ್ಣೆ, ಅರುಣಾ ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ ನಾದಿಕೊಳ್ಳಿ. ನಂತರ ದಪ್ಪನೆ ಲಟಿಸಿ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಬಿಸ್ಕೆಟ್ ತುಕಡಿ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್, ಫಸ್ಟ್ ಸೂಪ್ಗೆ ಹೋಗೋಣ. ಸೂಪಿಗೆ ಹೋಗೋಣ. ಡನ್, ತಗೊಳ್ಳಿ. ಸೊ ವೆರಿ ಥಿಕ್ ಸೂಪ್ ಆಗಿದೆ. ಹೆಲ್ದಿ ಅಂದರೆ ಜಾಸ್ತಿ ಎಲ್ಲ ಅದು ಇದೆಲ್ಲ ಹಾಕ್ಲಿಕ್ಕಿಲ್ಲ. ಹೇಗಾಗಿದೆ? ಎಕ್ಸ್ಟ್ರಾ ಬೇಕಾದ್ರೆ ನಾವು ಈ ಸೋಯಾ ಸಾಸ್ ಹಾಕೊಳ್ಬಹುದು ಬೇಕಿದ್ದವರು. ಸೊ ಬಟ್ ಇದು ನಾರ್ಮಲ್ ಅದು ಹೈಜಿನಿಕ್ ಹೆಲ್ದಿ ಸೂಪ್ ಚೆನ್ನಾಗಿದೆ. ಏನು ಎಕ್ಸ್ಟ್ರಾ ಸಾಸಸ್ ಯೂಸ್ ಮಾಡದೆ ಇರುವಂತ ಒಂದು ಮಸಾಲೆಗಳಲ್ಲೇ ಮಾಡಿರುವಂತದ್ದು. ತುಂಬಾ ಸೂಪ್ ಅಂತ ಆಸೆ ಆಗುವವರು ಮಾಡಿಕೊಳ್ಬಹುದು. ತಕ್ಷಣಕ್ಕೆ ಮಾಡಿಕೊಳ್ಬಹುದು. ಚೆನ್ನಾಗಿದೆ. ನೈಸ್. ನೆಕ್ಸ್ಟ್ ತುಕಡಿ, ಬನ್ನಿ ತುಕಡಿ. ಬಿಸ್ಕೆಟ್ ತರನೇ ಅದು ಕಟ್ ಮಾಡುವಾಗಲೇ ಆ ಒಂದು ಟೆಕ್ಸ್ಚರ್ ಇದೆ. ಮಾರಿ ಬಿಸ್ಕೆಟಾ? ಯಾವ ಬಿಸ್ಕೆಟ್? ಬಿಸ್ಕೆಟ್ ಅಲ್ಲಿ ತುಂಬಾ ಜನ ಇದ್ದಾರೆ. ಮಾರಿ ಬಿಸ್ಕೆಟ್ ತರ, ಮಸಾಲಾ ಬಿಸ್ಕೆಟ್. ನೈಸ್. ಅಂದ್ರೆ ಈಗ ತಕ್ಷಣಕ್ಕೆ ಮಾಡಿದ ಕೂಡಲೇ ನಿಮ್ಗೆ ಆ ಕ್ರಿಸ್ಪಿನೆಸ್ ಅನ್ಸಲ್ಲ. ಸ್ವಲ್ಪ ತಣ್ಣಗಾದ ಕ್ರಿಸ್ಪಿ ಬರುತ್ತೆ. ಸ್ಟಿಲ್ ಇಟ್ಸ್ ಕ್ರಿಸ್ಪಿ. ವೆರಿ ನೈಸ್ ಮೇಡಮ್. ಸೊ ಮಳೆಗಾಲಕ್ಕೆ ಹೇಳಿ ಮಾಡಿಸಿರುವಂಥ 2 ಡಿಶಸ್ ಕೂಡ ಥ್ಯಾಂಕ್ ಯು. ಎಸ್, ಸೂಪರ್ಬ್ ಆಗಿರುವಂಥ ರೆಸಿಪೀಸ್ ಹೇಳ್ಕೊಟ್ರಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಡೀಪ್ ಫ್ರೈ ಮಾಡಲಿ ಅಂತ ಅಲ್ವಾ, ಇನ್ನಷ್ಟು ಮಾಡಿ ಅಂತ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಖುಷಿಯಾಗಿ ಇರಿ. ಸಂತೋಷ ಹೆಸರೇ ಸಂತೋಷ, ಖುಷಿಯಾಗಿರ್ತೀವಿ. ಸೊ ನಮಗೆ ಸಂತೋಷ ಆಗೋದು ಇದರಿಂದ. ಏನಾದರೂ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಬೇಕು. ಓಕೆ, ಪುಂಡಿ ಆಗ್ಬೋದಾ? ಪುಂಡಿಯಲ್ಲಿ ಡಿಫ್ರೆಂಟ್ ಏನಾದರೂ ಬೇಕು, ಏನಾದರೂ ಡಿಫ್ರೆಂಟ್ ಆಗಿ ಮಸಾಲಾ ಪುಂಡಿ ಏನಾದರೂ ಮಾಡಿ. ರೈಸ್ ಇಂದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇನ್ಯಾವಾಗ ಬರೋದಂತ ವೇಟ್ ಮಾಡ್ತೇನೆ. ನನಗೆ ಹೇಳ್ತಾ ಇರಿ. ನನಗೊಂದು ಅಪರ್ಚುನಿಟಿ ಮಾಡಿಕೊಟ್ಟದಕ್ಕೆ ತುಂಬ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇನ್ನಷ್ಟು ಹೊಸ ಹೊಸ ರೆಸಿಪೀಸ್, ಟೇಸ್ಟಿ ರೆಸಿಪೀಸ್ ಬಂದು ನಮಗೆ ಹೇಳ್ಕೊಡ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಮಳೆಗಾಲಕ್ಕೆ ಸೂಪ್ ಅಂತೂ ಸಖತ್ತಾಗಿರುತ್ತೆ. ಆ್ಯಂಡ್ ಐ ಲವ್ ಸೂಪ್ಸ್. ಸೊ ಇದಂತೂ ವೆರಿ ಟೇಸ್ಟಿ, ಸಿಂಪಲ್ ಆಗಿದೆ, ಟೇಸ್ಟಿ ಆಗಿದೆ. ಸೊ ನೀವು ಕೂಡ ಇಂಥದ್ದೇ ಹೊಸ ಹೊಸ ರೆಸಿಪೀಸ್ ನಿಮ್ಮ ಕೈಯಲ್ಲೂ ಕೂಡ ಇದ್ದರೆ ನಮಗೂ ಕೂಡ ಬಂದು ಹೇಳ್ಕೊಡಿ. ಹಾಗೆಯೇ ನಮಗೆ ಟೇಸ್ಟ್ ನೋಡಿದಾಗೂ ಆಯಿತು, ಎಲ್ರಿಗೂ ಕೂಡ ಕಲಿಸಿದಾಗೂ ಆಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.